ಹಲೋ ಓ ಎಡ್ಡೆ ಕತ್ತಲೆ ಅವಡು ಗಡಿಬಿಡಿಜಿ ಹಾಂ ಅವು ಎಡ್ಡೆ ಕತ್ತಲೆ ದುಜಿ ಬೇತೆ ಉಡ್ಲ ಹಾಂ ಹಾಂ ಇತ್ತೆ ನರಮಣಿಗೆ ಮಾಣಿಗೆ ಮಾಡಿ ತೋಜು ನತಿ ಹಾಂ ಐದು ಪಕ್ಕ ತೋಜು ಕತ್ತಲೆ ಎಂಡ ಹಾಂ ತೋಜಂತೇವನಾಗ ಎಡ್ಡೆ ಕತ್ತಲೆ ಎಡ್ಡೆ ಕತ್ತಲೆ ರಾಜಣ್ಣ ಓ ಎಂಕ್ಲು ಒಂಜಿ ಸಭಾ ಕಾರ್ಯಕ್ರಮ ಬುಕ್ಕನೆ ಶುರು ಮಲ್ಪೋಡ ಬೊಕ್ಕನೆ ಅಂದ ಇತ್ತೆ ಶುರು ಮಲ್ತ ಇಂದೊಂಜಿ ಬರೋಡು ಇಂದು ಬತ್ತಿ ಪಕ್ಕ ರಪ್ಪಕ್ಕ ಶುರು ಮಲ್ಪುಂಡೆ ಆತ ಇಲ್ಲ ಬರೋಡು ಮಿತ್ತು ಬ್ಯಾಂಕ್ದ ವಿಜಯ ಬ್ಯಾಂಕ್ದ ನಿವೃತ್ತ ಮಾತೆರೆಲ್ಲ ಬಾರಿ ಪೊರ್ಲುಡು ಸಂಭ್ರಮಡು ಬುಡು ಉಡಾಲಡು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತನ ಕಾರ್ಯಾಧ್ಯಕ್ಷರು ಅಶೋಕ್ ಕುಮಾರ್ ರೈಕಲಿಗೆ ಮೋಕೆಡು ಇರೆಗೆಲ್ಲ ಸ್ವಾಗತ ಮಲ್ತೊಂದು ಅಣ್ಣ ಪಿಂಕ್ ಇದಕ್ಕೆ ಎದುರ್ದೊಂದು ಲೈಟ್ ಪಾಡ್ಲನ್ನ ದಯಮಂತ ಲೈಟ್ ಪಾಡ್ಲನ್ನ ನಮ್ಮ ಪೆಂಡಲ್ ದಡಿತ ಒಂಜಿ ಲೈಟ್ ಪಾಡ್ಲನ್ನ ಮಂಜೊಟ್ಟಿಗೆ ಪಾಡ್ಲೆ ಅಂಚನೆ ನಂಗೆ ರಡ್ಡು ದಿನ ಬಹು ನಿರೀಕ್ಷೆ ಒಂಜಿ ಕಾಲ ಅವಕಾಶ ಮಂತ್ ಕೊರ್ದು ನಮ್ಮೊಟ್ಟಿಗೆ ಸೇರ್ನಂಚಿನ ಬಾಲಚಂದ್ರ ಶೆಟ್ಟಿ ಉಳ್ಳೇರು ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಬಂದೊಂದುಲ್ಲೆ ಈ ಕಡೆ ಪಂಡೆ ಪತ್ತಪ್ಪೆ ಜೋಕುಲಿತ್ತಿನ ಅವೊಂಜಿ ಮುತ್ತುದ ಲೆಕ್ಕಗೆ ಸಾವಿರ ಸಂಖ್ಯೆಡು ಈ ಒಂಜಿ ಪೊರ್ಲುದ ಜಾಗೆಡು ನಾವು ಮಾತ ಸೇರೊಂದು ರಡ್ಡ ದಿನ ಅತ್ಯಂತ ಸಂಭ್ರಮದ ಕಲೆಯಿನ ಸಂತೋಷದ ಕ್ಷಣ ನಮ್ಮ ಉಡಲ್ನುಂಡು ಇತೆ ಬತ್ತಿ ಬಿನ್ನೆರೆನ ಅತ್ಯಂತ ಸಂತೋಷದ ಸ್ವಾಗತ ಮಲ್ತೊಂಡ ಬತ್ತಿನ ಬಿನ್ನೆರಡೂರಿ ಆಯ್ನ ನಮ್ಮ ಖ್ಯಾತ ನ್ಯಾಯವಾದಿಲು ಶ್ರೀಯುತ ಮಹೇಶ್ ಕಜೆ ಮೇರೆ ಈ ಬಹುಮಾನ ವಿತರಣೆದ ಸಮಾರಂಭನ ಉದ್ದೇಶದ ಪಾತೆರಡು ಪಂಡದು ಎನ್ನ ಪ್ರೀತಿದ ಮಹೇಶ್ ಅನ್ನಡ ಪ್ರೀತಿದ ವಾಗ್ಮೀದ ವಿನಂತಿ ಮತ್ತೊಂದುಲ್ಲೆ ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದ ಸಾಸಿರಲಿಂಗದ ದೇವರ ಆ ಸಿರಿಪಾದಕ್ಕೆ ಶಿರಬಾಗಿ ನಮಿಸುತ್ತಾ ನಲ್ಮೆಯ ಶಾಸಕರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈಗಳೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪ್ರಪ್ರಥಮವಾಗಿ ನಾನು ಉಪ್ಪಿನಂಗಡಿ ಕಂಬಳವನ್ನ ಅಭಿನಂದಿಸುವ ಮೊದಲು ನನಗೆ ನೆನಪಾದ್ದೇನು ಅಂತ ಹೇಳಿದ್ರೆ ಮೂರು ಮುತ್ತಿನಂತಹ ಮಾತುಗಳು. ಆ ವಿಚಾರ ಯಾವುದು ಅಂತ ಹೇಳಿದ್ರೆ, ಒಂದು, ನಾನು ಹುಡುಕ್ತಾ ಇರುವಾಗ ನನಗೆ ಸಿಕ್ಕಿದಂಥದ್ದು ಇಂಟರ್ನೆಟ್ಟಿನಲ್ಲಿ, ನಮ್ಮ ಕಂಬಳ ನಮ್ಮ ಸಂಸ್ಕೃತಿ, ನಮ್ಮ ಕಂಬಳ ನಮ್ಮ ಒಂದು ಅರ್ಥ ಇರಬೇಕು, ಅದರಲ್ಲಿ ಒಂದು ಪರಂಪರೆ ಇರಬೇಕು, ಮತ್ತೆ ಒಂದು ನಿರಂತರವಾದಂತಹ ಆಚರಣೆ ಬೇಕು, ಒಂದು ಸಮಾಜ ಅದನ್ನು ಒಪ್ಪಿಕೊಂಡು ಇಟ್ ಶುಡ್ ಬಿ ಸೆಲೆಬ್ರೇಟೆಡ್ ಇನ್ ಎ ಸಿಸ್ಟಮೆಟಿಕ್ ವೇ ಅಂತ. ಹಾಗಿದ್ರೆ ಮಾತ್ರ ಅದೊಂದು ಸಂಸ್ಕೃತಿ ಆಗ್ತದೆ. ನೋಡಿ ಎಂತ ಒಂದು ಗಂಭೀರವಾದಂತಹ ವಿಚಾರ ಅಂತ ಹೇಳಿದ್ರೆ, ಇವತ್ತು ನಿಜಾರ್ಥದಲ್ಲಿ ನಮ್ಮ ಕಂಬಳ ಅಂತ ಹೇಳುವಂತಹದ್ದು ತುಳುನಾಡಿನ ಸಂಸ್ಕೃತಿಯಾಗಿದೆ. ಯಾಕೆಂತ ಹೇಳಿದ್ರೆ ಈ ವಿಶಿಷ್ಟವಾದಂಥ ವಿಚಾರದಿಂದ ಎಷ್ಟೋ ವರ್ಷಗಳಿಂದ, ನಮ್ಮ ಬಾಲ್ಯದ ದಿನಗಳಿಂದ, ಅದಕ್ಕೂ ಮೊದಲು ನಾವು ಹೇಳುವಂತಹದ್ದನ್ನು ಕೇಳಿದ್ದೇವೆ. ಇವತ್ತು ಕೂಡ ಕೆಲವು ಕಡೆಗೆ ಹೋದ್ರೆ ಕಂಬಳದ ಗದ್ದೆ ಅಂತಲೇ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಿದ್ರೆ ಅದರಲ್ಲಿ ಒಂದು ನಿರಂತರತೆ ಇದೆ, ಪರಂಪರೆ ಇದೆ. ಹಾಗಾಗಿ ಖಂಡಿತವಾಗಿ ಕೂಡ ನಮ್ಮ ಕಂಬಳ ನಮ್ಮ ಸಂಸ್ಕೃತಿ. ಅದರ ಜೊತೆಗೆ ಗೌರವ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ಯಾಕೆ ಗೌರವ ಸಂಸ್ಕೃತಿ ಕಂಬಳ ಯಾಕೆ ಗೌರವ ಅಂತ ಹೇಳಿದ್ರೆ, ನೋಡಿ, ಅದನ್ನು ಪ್ರೀತಿಸಿದಾಗ, ಅದನ್ನು ಮುಂದಿನ ತಲೆಮಾರಿಗೆ ನಾವು ಹಂಚಿದಾಗ, ಅದನ್ನು ಮುಂದಿನ ತಲೆಮಾರು ಕೂಡ ಒಪ್ಪಿಕೊಂಡಾಗ ಅದು ಗೌರವಯುತವಾದಂತಹ ಒಂದು ವಿಚಾರವನ್ನು ಅದಕ್ಕೆ ಸಿಗ್ತದೆ. ಇವತ್ತು ನಾನು ಕಂಬಳದ ಈ ಆಚರಣೆಯನ್ನು ನಾನು ಬಹಳ ವರ್ಷಗಳಿಂದ ಗಮನಿಸ್ತಾ ಇದ್ದೇನೆ. ಅದರ ದನಿಗಳು ಕಂಬಳದ ಕೋಣಗಳನ್ನು ಪ್ರೀತಿಸುವಂತ ಒಂದು ರೀತಿ, ಅದನ್ನ ಪರಿಚಾರಕರನ್ನು ಪ್ರೀತಿಸುವಂತ ರೀತಿ, ಪ್ರತಿಯೊಂದು ಕೂಡ ಎಷ್ಟು ಒಂದು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದು ನಿಜಾರ್ಥದಲ್ಲಿ ಆ ಕಂಬಳಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದೆ. ಅದಕ್ಕಿಂತಲೂ ಮಿಗಿಲಾಗಿ ನಾನು ಉಪ್ಪಿನಂಗಡಿ ಕಂಬಳದಲ್ಲಿ ಆ ಪರಂಪರೆ ಇದೆ, ಸಂಸ್ಕೃತಿ ಇದೆ, ಗೌರವ ಇದೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆ ನನಗೆ ಕಾಣ್ತಾ ಇದೆ.
ಸ್ಪರ್ಶ ಶೆಟ್ಟಿ ಅಂತ ಹೆಸರು ಹೇಳಲಿಲ್ಲ ಅಂತ ತಮಾಷೆಗೆ ಆ ಹುಡುಗ ಅಲ್ಲಿ ಕಾತರದಿಂದ ನೋಡ್ತಾ ಇದ್ದ. ಆದ್ರೆ ಸ್ಪರ್ಶ ಶೆಟ್ಟಿಯಂತಹ ಸಣ್ಣ ಹುಡುಗ, ಆತ ಒಬ್ಬ ಅಲ್ಲ, ಅಂತಹ ಹಲವು ಹುಡುಗರು ಮುಂದಿನ ಪೀಳಿಗೆ ಇವತ್ತು ಈ ನಮ್ಮ ಉಪ್ಪಿನಂಗಡಿಯ ಕಂಬಳದ ವೇದಿಕೆಯಲ್ಲಿ ಇದ್ದುಕೊಂಡು ಕಂಬಳವನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಕಂಬಳ ಅಂತ ಹೇಳುವಂತಹದ್ದು ನಮ್ಮಲ್ಲಿಗೆ ಮಾತ್ರ ನಿಲ್ಲುವುದಿಲ್ಲ ಅಶೋಕಣ್ಣ. ಅದು ಮುಂದಿನ ಸಂಸ್ಕೃತಿ ಕೂಡ, ಆ ಮುಂದಿನ ತಲೆಮಾರು ಕೂಡ ಖಂಡಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತದೆ ಅಂತ ಹೇಳುವಂತ ಒಂದು ಧೈರ್ಯ ನಮಗೆ ಬಂದಿದೆ. ಹೆಮ್ಮೆ ಅಂತ ಕಂಬಳವನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೊನೆಯ ಮಾತು ನನ್ನದು. ಯಾಕೆಂದ್ರೆ ಕಂಬಳವನ್ನು ಯಾಕೆ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕಂಬಳದಿಂದಾಗಿ ಒಂದು ಸಾಧನೆ ಆಗ್ತಾ ಇದೆ. ಕಂಬಳದಿಂದಾಗಿ ನಮ್ಮ ತುಳುನಾಡನ್ನ ಬೇರೆ ಹೊರಗಿನ ರಾಜ್ಯದವರು ಕೂಡ ಗುರುತಿಸುವಂತಾಗ್ತಾ ಇದೆ. ಹಾಗಾಗಿ ಕಂಬಳ ನಮ್ಮ ಹೆಮ್ಮೆ ಅಂತ. ಇವತ್ತು ನಾನು ಓಟದ ವೇಗವನ್ನು ಗಮನಿಸ್ತಾ ಇದ್ದೆ, ನೀವು ಗಮನಿಸಿರ್ಬೋದು. ಉಸೇನ್ ಬೋಲ್ಟ್ ಅನ್ನು ಕೂಡ ಒಲಿಂಪಿಕ್ಸಿನ ಪದಕ ಹೊಂದಿದಂತ ಅವನ ವೇಗವನ್ನು ಕೂಡ ಸೋಲಿಸುವಂತೆ ಓಡಬಲ್ಲಂತಹ ಓಟಗಾರರು ನಮ್ಮ ಕಂಬಳದ ಕಡದಲ್ಲಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಕಂಬಳ ನಮ್ಮ ಹೆಮ್ಮೆ ಅಂತ ಹೇಳುವಂತಹದ್ದನ್ನ ನಾವು ಎದೆತಟ್ಟಿ ಹೇಳಬಹುದು. ಇವತ್ತು ಕಂಬಳ ಹಳ್ಳಿಯಿಂದ ರಾಜ್ಯಕ್ಕೆ ಮುಟ್ಟಿದೆ. ಅಶೋಕಣ್ಣ, ನಿಮ್ಮಂತವರ ನೇತೃತ್ವದಲ್ಲಿ ಅದು ರಾಷ್ಟ್ರವನ್ನು ಕೂಡ ಮುಟ್ಟುವಂತೆ ಆಗಬೇಕು ಅಂತ ಹೇಳುವಂತ ಒಂದು ಆಶಯ. ನಿರಂತರವಾಗಿ 40 ವರ್ಷಕ್ಕಿಂತ ನಮ್ಮ ಉಪ್ಪಿನಂಗಡಿಯಲ್ಲಿ ಕಂಬಳ ಆಗ್ತಾ ಇದೆ ಅಂತ ಹೇಳುವಾಗ ನಮಗೆ ಹೆಮ್ಮೆ ಆಗ್ತಾ ಇದೆ. ನನಗೆ ನೆನಪಿದೆ, ಈಗ ಉಮೇಶ್ ಅಣ್ಣ ಅಲ್ಲಿ ಹತ್ತಿರ ಕೂತಾಗ ನೆನಪಿಸ್ತಾ ಇದ್ರು. ಆವಾಗೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ತಂದೆಯವರ ಕಾಲದಲ್ಲಿ ನಮ್ಮ ತೋಟಕ್ಕೆ ಬಂದು ಇದು ಅಡಿಕೆ ಮರ, ಸೋಗೆ ಮತ್ತೆ ಸಲಿಕೆ ಎಲ್ಲಿದೆ ಅಂತ ಹೇಳಿ ಅದನ್ನು ಹುಡುಕಿಕೊಂಡು ಬಂದು ಅದರಲ್ಲಿ ಒಂದು ಚಪ್ಪರ ಮಾಡಿ ಆ ರೀತಿಯಲ್ಲಿ ಕಷ್ಟದಲ್ಲಿ ಕಂಬಳವನ್ನು ಆಚರಿಸ್ತಾ ಇದ್ರು. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತೊಂದು ಸ್ಟಾರ್ ವ್ಯಾಲ್ಯೂ ಬಂದಿದೆ ಕಂಬಳಕ್ಕೆ. ಸ್ಟಾರ್ ವ್ಯಾಲ್ಯೂ ಹೇಗೆ ಬಂತು ಅಂತ ಹೇಳಿದ್ರೆ, ಅಶೋಕಣ್ಣನಂತವರು ಅವರ ಒಂದು ಬಳಗದವರು ಇವತ್ತು ಅದಕ್ಕೆ ಆಯೋಜನೆಗೆ ಕೈ ಹಾಕಿದ್ದಾರೆ. ಈ ಪರುಷಮಣಿ ಅಂತ ಉಂಟಂತೆ. ಆ ಪರುಷಮಣಿ ಅಂತ ಹೇಳುವಂತಹದ್ದು ಅದು ಕಬ್ಬಿಣವನ್ನು ಮುಟ್ಟಿದ್ರೆ ಕೂಡ ಕಬ್ಬಿಣ ಚಿನ್ನ ಆಗ್ತದೆ ಅಂತ. ಹಾಗೆ ಅಶೋಕ್ ರೈ ಅಂತವರು, ಅವರ ಬಳಗದಂತವರು ಈ ಒಂದು ಕಂಬಳದಂತಹ ವಿಚಾರಕ್ಕೆ ಆಯೋಜನೆ ಮಾಡಿದಾಗ ಖಂಡಿತವಾಗಿ ಅದು ಚಿನ್ನದಂತೆ ಬೆಳಗ್ತದೆ. ಇನ್ನು ಮುಂದಕ್ಕೆ ಕೂಡ ಬೆಳಗಬೇಕು ಅಂತ ಹೇಳುವಂತ ಆಶಯದೊಂದಿಗೆ ಕಂಬಳದಲ್ಲಿ ನಮ್ಮ ಭಾಷಾ ಸಂಪತ್ತು ಕೂಡ ವಿಕಸಿಸ್ತಾ ಇದೆ ಅಂತ. ನಾನಿಲ್ಲಿ ಕೂತುಕೊಂಡು ರಾಜೀವಣ್ಣ ಮತ್ತೆ ನಿರಂಜನ್ ರವರು ತುಳುವಲ್ಲಿ ಮಾತಾಡುವಂತಹದ್ದನ್ನು ಕೇಳುವಾಗ ನನಗೆ ರೋಮಾಂಚನ ಆಗ್ತಾ ಇತ್ತು. ಕಂಬಳದಂತಹ ಒಂದು ಜಾನಪದ ಕ್ರೀಡೆಯಲ್ಲಿ ತುಳು ಭಾಷಾ ಸಂಸ್ಕೃತಿ ಎಷ್ಟು ಅದ್ಭುತವಾಗಿ ಅರಳುತ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮೈ ನವಿರೇಳ್ತದೆ ಅಂತ. ಹಾಗಾಗಿ ಅವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ ಅಶೋಕ್ ರೈ ಅವರು, 3ನೇ ಪರಿಚ್ಛೇದದಲ್ಲಿ ತುಳುವಿಗೆ ಒಂದು ನಾವು ಸ್ಥಾನಮಾನವನ್ನು ಕೊಡ್ತೇವೆ ಅಂತ. ನಿಮ್ಮಂತವರು, ರಾಜೀವರಂತವರು ಮತ್ತೆ ನಿರಂಜನರಂತವರು ತುಳುವಿನಲ್ಲಿ ಈ ರೀತಿ ಮಾತಾಡಿದ್ರೆ ಖಂಡಿತವಾಗಿ ಅದಕ್ಕೆ ಸ್ಥಾನಮಾನ ಸಿಗ್ತದೆ ಅಂತ ಹೇಳುವಂತ ಧೈರ್ಯದೊಂದಿಗೆ ಎಲ್ಲವೂ ಶುಭವಾಗಲಿ. ಕಂಬಳ ನಿರಂತರವಾಗಿ ಇದೇ ರೀತಿಯಲ್ಲಿ ತನ್ನ ಸಂಸ್ಕೃತಿಯ ಮೌಲ್ಯವನ್ನ, ಗೌರವವನ್ನ, ಹೆಮ್ಮೆಯನ್ನ ಉಳಿಸಿಕೊಂಡು ಮುಂದುವರಿಲಿ ಅಂತ ಹೇಳುವಂತ ಶುಭ ಹಾರೈಕೆಯೊಂದಿಗೆ ವಿರಮಿಸ್ತೇನೆ. ನಮಸ್ಕಾರ. ಕಂಬಳಕ್ಕೆ ಶುಭವನ್ನು ಹಾರೈಸಿದ, ತನ್ನ ಪ್ರೀತಿಯ ಮಾತುಗಳ ಮೂಲಕ ಅಲಂಕರಿಸಿ ಶುಭವನ್ನು ಹಾರೈಸಿದ ಶ್ರೀಯುತ ಮಹೇಶ್ ಕಜೆ ಅವರಿಗೆ ಸಮಿತಿಯ ಪರವಾಗಿ ಮತ್ತು ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಕೂಡ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ ಸರ್. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ಮಾತುಗಳು, ಅದು ಮಾತು ಹೇಗೆ ಮೂಡಿ ಬರ್ತದೆ ಅಂತ ಹೇಳಿದ್ರೆ, ಹೃದಯದ ಒಳಗಿಂದ ಪ್ರೀತಿಯ ಕಣಕಣಗಳಿಂದ ಈ ಒಂದು ಕಂಬಳ ಅವರ ಸಾರಥ್ಯದಲ್ಲಿ ನಡೆದಿದೆ ಎಂದಾದಾಗ ನಾವು ಕೂಡ ನಮ್ಮ ಸಂತೋಷವನ್ನು ಪಡೆಯುತ್ತಾ ಇದು ಅಶೋಕ್ ರೈಕಿಲ್ಲ ಪಾತಿರಗು ವೇದಿಕೆ. ಶಾಸ್ತ್ರಲಿಂಗೇಶ್ವರ ದೇವರನ್ನ ಅನುಗ್ರಹವನ್ನು ತಂದು ಮಹಾಕಾಲಿನ